ಪುರಾಣ ಪ್ರಸಿದ್ಧ ಶ್ರೀ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದಲ್ಲಿ ಈ ವರ್ಷ ನವರಾತ್ರಿಯ ಮೆರುಗು ಹೆಚ್ಚೇನು ಕಾಣುತ್ತಿಲ್ಲ. ಕೋವಿಡ್ ಆತಂಕದಲ್ಲಿ ಭಕ್ತರ ಸಂಖ್ಯೆ ಇದೀಗ ಗಣನೀಯವಾಗಿ ಕಮ್ಮಿಯಾಗಿದೆ. ನವರಾತ್ರಿಯ ಪ್ರಯುಕ್ತ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ಪೂಜಾ ಕೈಂಕರ್ಯಗಳನ್ನು ಮಾಡಿ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಹೋಗುವ ಪ್ರತೀತಿ ಇದೆ. ಆದರೆ ಈ ವರ್ಷ ಕೋವಿಡ್ 3ನೇ ಅಲೆಯ ಪ್ರಯುಕ್ತ ಕೇರಳದಿಂದ ಬರುವ ಭಕ್ತರ ಸಂಖ್ಯೆ ಗಣನೀಯವಾಗಿ ಕಮ್ಮಿಯಾಗಿರುವ ಹಿನ್ನೆಲೆಯಲ್ಲಿ ಮಾರಣಕಟ್ಟೆ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದಲ್ಲಿಯೂ ಕೂಡ ನವರಾತ್ರಿಯ ಪ್ರಯುಕ್ತ ಭಕ್ತರ ಮೆರುಗು ಅಷ್ಟೇನು ಕಾಣುತ್ತಿಲ್ಲ. ನವರಾತ್ರಿ ಬಂತೆಂದರೆ ಅಂಗಡಿ ಮುಂಗಟ್ಟುಗಳಲ್ಲಿ ಬಲು ಜೋರಾಗಿ ವ್ಯಾಪಾರ ಇರುವುದು ಸರ್ವೇ ಸಾಮಾನ್ಯ. ಆದರೆ ಈ ಬಾರಿಯ ನವರಾತ್ರಿ ವ್ಯಾಪಾರಿಗಳಿಗೆ ಅಷ್ಟೇನು ಖುಷಿ ಕೊಟ್ಟಿಲ್ಲ. ಒಂದೆಡೆ ಕೊರೋನಾದಿಂದ ಕಂಗಟ್ಟ ವ್ಯಾಪಾರಸ್ಥರು ಹಬ್ಬ ಹರಿದಿನಗಳಲ್ಲಿ ವ್ಯಾಪಾರ ಆಗುತ್ತದೆ ಎಂಬ ಭರವಸೆಯಲ್ಲಿ ಇದ್ದಿದ್ರೂ ಕೂಡ ಇದೀಗ ನವರಾತ್ರಿಯ ಹಬ್ಬದ 5ನೇ ದಿನದಲ್ಲೂ ಕೂಡ ದೇವಸ್ಥಾನದಲ್ಲಿ ಭಕ್ತರ ಸಂಖ್ಯೆ ಗಣನೀಯವಾಗಿ ಕಮ್ಮಿ ಆಗಿರುವುದು ನಿರಾಶೆ ತಂದಿದೆ. ಎಸ್ ವೀಕ್ಷಕರೇ, ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡಲು ನಾಗರಾಜ್ ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ಉಡುಪಿಯಲ್ಲಿ ಯಾವ ರೀತಿ ಇದೆ? ಉಡುಪಿ ಕುಂದಾಪುರ ಪರಿಸರದಲ್ಲಿ ನವರಾತ್ರಿ ಹಬ್ಬಗಳು ಯಾವ ರೀತಿ ಇದೆ? ಬಹುಶಃ ಕೋವಿಡ್ ಕಾರಣದಿಂದಾಗಿ ಒಂದು ವರ್ಷ ಸಂಪೂರ್ಣವಾಗಿ ಹಬ್ಬ ಹರಿದಿನಗಳೆಲ್ಲ ಮಾಯಾಗಿತ್ತು. ನಿಯಮಾನುಸಾರವಾಗಿ ಅದನ್ನ ನಾವು ಆಚರಣೆ ಮಾಡೋದಕ್ಕೆ ಕಷ್ಟ ಸಾಧ್ಯ ಆಗಿತ್ತು. ಆದ್ರೆ ಒಂದು ವರ್ಷ ಕೋವಿಡ್ ನಿಂದ ಹೋಯ್ತು, ಇನ್ನೊಂದು 2 ವರ್ಷ ಮತ್ತೆ 2ನೇ ವರ್ಷನೂ ಕೋವಿಡ್ಗೆ ಬಗೆಯಾಗುವಂತ ಸಾಧ್ಯತೆಗಳಿತ್ತು. ಅದು ಕೆಲವಾರು ನಿಯಮಗಳನ್ನ ಸಡಿಲಿಕೆ ಮಾಡಿ ಒಂದಷ್ಟು ಹಬ್ಬಗಳಿಗೆ ಅವಕಾಶವನ್ನ ಮಾಡಿಕೊಡ್ಲಾಯ್ತು. ಆದ್ರೆ ಈ ಬಾರಿ ನವರಾತ್ರಿಯನ್ನು ಆಚರಣೆ ಮಾಡೋದಕ್ಕೆ ಅವಕಾಶಗಳು ಇದ್ರು ಬಹುಶಃ ಜನರಲ್ಲಿ ಒಂದಷ್ಟು ಸಮಸ್ಯೆಗಳು ಹೆಚ್ಚಾಗಿವೆ. ಏನಂದ್ರೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದಕ್ಕೆ ಅಥವಾ ಇನ್ಯಾವುದೋ ಒಂದು ಮಾಡೋದಕ್ಕೆ, ಕಾರ್ಯಕ್ರಮಗಳನ್ನ ಸಾಂಸ್ಕೃತಿಕವಾಗಿ ಆಚರಣೆ ಮಾಡೋದಕ್ಕೆ, ಜೊತೆಗೆ ಹಬ್ಬ ಹರಿದಿನಗಳಂದ್ರೆ ಆ ಸಂಭ್ರಮವಲ್ಲ ಕೇವಲ ಸಾಂಪ್ರದಾಯಿಕ ಆಚರಣೆಗೆ ಮಾತ್ರ ಈಗ ಒಗ್ಗಿಕೊಳ್ಳುವಂತ ಸ್ಥಿತಿ ನಮ್ಮದಾಗಿದೆ. ಕಾರಣ ಆರ್ಥಿಕವಾಗಿಯೂ ಹೊಡೆತ ಬಿದ್ದಿದೆ. ಒಂದಷ್ಟು ಚೇತರಿಕೆಯನ್ನ ಕಂಡುಕೊಂಡಂತಹ ಒಂದು ಜನ ಇದೀಗ ಹಬ್ಬವನ್ನ ತುಂಬಾ ಸಂಭ್ರಮದಿಂದ ಆಚರಣೆ ಮಾಡುವಂತ ಸ್ಥಿತಿಯಲ್ಲಿ ಇಲ್ಲ. ಅದರ ಜೊತೆಗೆ ಉಡುಪಿಯ ಪ್ರಸಿದ್ಧ ದೇವಿ ಕ್ಷೇತ್ರಗಳಾದಂತಹ ಕೊಲ್ಲೂರು ಇರ್ಬೋದು, ಮಂದಾರ್ತಿ, ಕನ್ನಡಪಾಡಿ, ಗಡಿಯಾಳಿ ಹೀಗೆ ಮುಂತಾದ ದುರ್ಗಾ ಪರಮೇಶ್ವರಿ ಸನ್ನಿಧಿಗಳಲ್ಲಿ ಧಾರ್ಮಿಕ ಆಚರಣೆಗಳು ನಿರಾತಂಕವಾಗಿ ನಡೀತಾ ಇವೆ. ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳು, ವಿಧಿವಿಧಾನಗಳು ಅಚ್ಚುಕಟ್ಟಾಗಿ ನಡೀತಾ ಇವೆ. ಭಕ್ತರು ಆಗಮಿಸ್ತಾರೆ, ಏನು ತುಂಬಾ ಕಡಿಮೆ ಅಂತ ಇಲ್ಲ. ಆದ್ರೆ ಈ ಹಿಂದಿನ ವೈಭವದ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತೆರೆ ಬಿದ್ದಿದೆ. ಅಂದ್ರೆ ನಾವೇ ಹಾಕೊಂಡಂತಹ ಒಂದು ಕಟ್ಟುಪಾಡು ಅಂತ ಕಾಣ್ತಾ ಇದೆ. ಕಾರಣ ಏನಂದ್ರೆ ವ್ಯವಸ್ಥೆ ಮಾಡೋದಕ್ಕೆ ಕಷ್ಟ ಆಗತ್ತೆ, ಜನ ಬರೋದೇ ಕಷ್ಟ. ಅದರಲ್ಲೂ 2 ವರ್ಷದ ಕೊರೋನಾ ಹೊಡೆತಗಳಿಂದ ಇನ್ನೂ ಚೇತರಿಸಿಕೊಳ್ತಾ ಇದ್ದಾರೆ. ಇನ್ನು ಆ ಆಘಾತ ಸಂಪೂರ್ಣವಾಗಿ ಎಲ್ಲರಿಂದ ಮಾಯ ಆಗಿಲ್ಲ ಅನ್ನೋದು ಕಾಣ್ತಾ ಇದೆ. ಮಾರಣಗಟ್ಟೆಯ ದೇವಸ್ಥಾನವನ್ನ ಗಮನಿಸಿದ್ರೆ ಅಲ್ಲಿನ ಸ್ಥಳೀಯರೊಬ್ಬರು ಹೇಳ್ತಾ ಇದ್ರು ಏನಂದ್ರೆ ಕೇರಳದಿಂದ ಬರುವ ಜನ ಬಹಳಷ್ಟು ಕಡಿಮೆ ಆಗಿದ್ದಾರೆ. ಕೊಲ್ಲೂರಿಗೆ ಪ್ರತಿ ವರ್ಷ ಕೇರಳ ಮತ್ತು ತಮಿಳುನಾಡಿನಿಂದ ಅತಿ ಹೆಚ್ಚು ಜನ ನವರಾತ್ರಿ ಟೈಮಲ್ಲಿ ಬರ್ತಾರೆ. ಈ ನವರಾತ್ರಿ ಸಂಭ್ರಮ ಏನಿರುತ್ತೆ ಅದನ್ನ ನಾವು ಕನ್ನಡಿಗರು ಅಥವಾ ಈ ಊರಿನವರು ಎಷ್ಟು ಜನ ಆಚರಣೆ ಮಾಡ್ತೀವೋ ಅಥವಾ ಎಷ್ಟು ಜನ ಕೊಲ್ಲೂರು ಕ್ಷೇತ್ರಕ್ಕೆ ಭೇಟಿ ನೀಡ್ತೀವೋ ಅದಕ್ಕಿಂತ ಜಾಸ್ತಿ ಜನ ಪ್ರತಿ ವರ್ಷನೂ ಕೇರಳ ಮತ್ತು ತಮಿಳುನಾಡಿನಿಂದ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಿಗೆ ಬರ್ತಾರೆ. ಅವರಿಗೆ ಆರಾಧ್ಯ ದೈವವೂ ಹೌದು ಕೊಲ್ಲೂರು ಮೂಕಾಂಬಿಕೆ, ಮೂಕಾಂಬಮ್ಮ ಅಂತ ಹೇಳ್ತಾರೆ ಅವರು. ಸೊ ಅಲ್ಲಿ ಈ ಬಾರಿ ಏನಾಗಿದೆ ಅಂದ್ರೆ ಕೇರಳದಿಂದ ಬರುವವರಿಗೆ ಗಡಿಯಲ್ಲಿರುವಂತಹ ಗಟ್ಟಿ ತಪಾಸಣೆಗಳಿರ್ಬೋದು, RT-PCR ಏನು ಅನ್ನುವಂಥದ್ದು ಇರ್ಬೋದು, ಅಥವಾ ಅದು 72 ಗಂಟೆ 24 ಗಂಟೆ ಮುಂಚಿತವಾದಂತಹ ರಿಪೋರ್ಟ್ಗಳು ಬೇಕನ್ನೋದು, ಈ ಒಂದು ಗಡಿ ಚೆಕ್ ಪೋಸ್ಟ್ ನಲ್ಲಿ ಏನು ಕಟ್ಟುನಿಟ್ಟಿನ ಆದೇಶವನ್ನ ಪಾಲಿಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಕಾರಣಗಳಾಗಿ ಕೇರಳದಲ್ಲಿ ಕೊರೋನಾ ಸಂಖ್ಯೆ ಹೆಚ್ಚಳವಾದ ಹಿನ್ನೆಲೆಯಲ್ಲಿ ಈ ಬಾರಿಯ ನವರಾತ್ರಿಗೂ ಕೇರಳದ ಭಕ್ತರ ಸಂಖ್ಯೆ ಬಹಳ ಗಣನೀಯವಾಗಿ ಇಳಿಮುಖಾಗಿದೆ ಅಂತ ಹೇಳ್ಬೋದು. ಕೊಲ್ಲೂರಿಗೆ ಆಗಮಿಸಿದ ಭಕ್ತರೆಲ್ಲ ಮಾರಣಗಟ್ಟೆಗೆ ಹೋಗ್ತಾ ಇದ್ರು. ಅದೊಂದು ಸಂಪ್ರದಾಯ ಇತ್ತು. ಕೊಲ್ಲೂರಿಗೆ ಹೋಗಿ ಭೇಟಿ ನೀಡಿ ಅಲ್ಲಿಂದ ಮಾರಣಗಟ್ಟೆಗೆ ಬರ್ತಾ ಇದ್ರು. ಈಗ ಮಾರಣಗಟ್ಟೆ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಅಲ್ಲೂ ಕೂಡ ಒಂದು ಬಹಳಷ್ಟು ನಿರಾಸೆ ಅಂತ ಕಾಣ್ತಾ ಇದೆ. ಯಾಕಂದ್ರೆ 2 ವರ್ಷಗಳ ಬಳಿಕ ಆ ಮಾರಣಗಟ್ಟೆಯ ಸುತ್ತಮುತ್ತಲಿನ ಏನು ವ್ಯಾಪಾರಸ್ಥರಿದ್ದಾರೆ, ಈ ವರ್ಷದ ನವರಾತ್ರಿಯಲ್ಲಿ ಆಗಿರುವಂತಹ ಒಂದು ಲಾಸ್ ಅನ್ನ ಮತ್ತೆ ನಾವೇನಾದ್ರೂ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಳ್ಬಹುದು ಅನ್ನುವಂತ ಹೊತ್ತಿನಲ್ಲಿ ಬಹುಶಃ ಈ ಬಾರಿಯೂ ನಿರಾಸೆ ಆಗಿದೆ. ನವರಾತ್ರಿ ಆದ್ಮೇಲೆ ಮತ್ತೊಂದಷ್ಟು ಪ್ರವಾಸೋದ್ಯಮದಲ್ಲಿ ಚೇತರಿಕೆ ಕಾಣುವಂತ ಸಾಧ್ಯತೆ ಇದೆ. ಧನ್ಯವಾದಗಳು ಸರ್ ನಿಮ್ಮೆಲ್ಲ ಮಾಹಿತಿಗಾಗಿ ಕೂಡ.